ಎಷ್ಟು ಅವಮಾನ ಆಯ್ತು ನನಗೆ. ಬಾಯಿ ಬಂದಂಗೆಲ್ಲ ಬೊಗಳಿದ್ಲವಳು. ಇವತ್ತೇ ಮನೆಗೆ ಬರ್ತಿದ್ದಂಗೆ ಲಗೇಜ್ ತಗೊಂಡು ಹೋಗ್ಬಿಡೋಣ ಅಂದರೆ ನನ್ನ ಮಗ ಬೇರೆ ಕಾಣಿಸ್ತಾನೆ ಇಲ್ಲ. ಬೆಳಗಾಗ್ತಾ ಬಂತು, ಅದು ಎಲ್ಲಿದ್ದಾನೋ ಏನೋ. ಇವರಂತೂ ತೀರಾ ಹದಗೆಟ್ಬಿಟ್ಟಿದ್ದಾರೆ. ನಮ್ಮ ಊರಲ್ಲಿ ನಾನು ಉಪ್ಪು ಖಾರ ಇಲ್ದಿರೋ ಊಟನೇ ಕೊಡೋದು. ಚೂರು ಉಪ್ಪು ಖಾರ ತಿಂದ್ಬಿಟ್ರೆ ಸಾಕು ಇವ್ರಿಗೆ, ಎಲ್ಲಿದ್ದೀನಂತ ಇರಲ್ಲ. ವಾಪಸ್ ಕರ್ಕೊಂಡು ಹೋಗಿ 1 ತಿಂಗಳು ಬರೀ ಸೊಪ್ಪು ಬೇಯಿಸಾಕ್ತೀನಿ, ಅದನ್ನೇ ತಿನ್ನಲಿ. ಅವಾಗ ಮದ ಎಲ್ಲ ಕಡಿಮೆ ಆಗುತ್ತೆ. ಅಯ್ಯೋ, ತುಂಬಾ ಸಿಟ್ಟು ಮಾಡ್ಕೊಂಡಂಗಿದ್ದಾಳಲ್ಲಪ್ಪ. ಸಮಾಧಾನ ಮಾಡೋದು ಭಾಳ ಕಷ್ಟನೇ. ನಾನೇನು ಸಮಾಧಾನ ಮಾಡೋ ಥರ ಕೆಲಸ ಏನು ಮಾಡಿಲ್ಲ. ಹೋಗೋಣ, ಎಷ್ಟು ತನಕ ಎದುರ್ಕೊಳ್ಳೋಕ್ಕಾಗತ್ತೆ. ಲಚ್ಚೋ, ಓ ನನ್ನ ಲಚ್ಚೋ. ಹುಚ್ಚನೂ ಇಲ್ಲ ಹುಚ್ಚನೂ ಇಲ್ಲ, ಏನು ಹೋಗೋಣ. ನಾ ಕಾಫಿ ಕುಡ್ತೀಯಾ? ಕಾಫಿನಾ? ಕಾಫಿ ಇಷ್ಟೆಲ್ಲ ಗಲಾಟೆ ಆಗಿದೆ. ಅವಳ ಮನೇಲಿ ಒಂದು ಲೋಟ ನೀರು ಕುಡಿಯಲ್ಲ ನಾನು. ನೀರು ಕುಡಿದ್ರೂ ಅವಮಾನ. ಯಾವ ಕಾರಣಕ್ಕೂ ಏನು ಕುಡಿಯಲ್ಲ, ಏನು ಮಾಡಲ್ಲ. ಮತ್ತು ಬರ್ತಿದ್ದಂಗೆ ಹೋಗ್ತೀರಣ್ಣ ಬೆಂಗಳೂರಿಗೆ ಅಷ್ಟೇ. ಇನ್ನೇನು ಹೇಳೋದು ಕೇಳೋದು ಏನು ಉಳ್ಕೊಂಡಿಲ್ಲ. ಅಯ್ಯೋ, ಊರಿಗೆ ಇಲ್ಲ, ಈಗೆಲ್ಲ ಊರಿಗೆ ಹೋಗೋಕ್ಕಾಗತ್ತೆ. ಅವನಿಗೆ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಇದ್ದಾವೆ. ಅವನಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಅದಕ್ಕಂತ ಅವನು ಇಲ್ಲಿಗೆ ಬಂದಿದ್ದು. ಅವನು ಏನೋ ಅದು ಇದು ಕೆಲಸ ಅಂತ ಓಡಾಡ್ಕೊಂಡಿದ್ದಾನೆ. ಇನ್ನೂ ಅವನು ಹೋಗ್ಬೇಕಾಗಿರೋ ದೇವಸ್ಥಾನಕ್ಕೆ ಹೋಗಲಿಲ್ಲ. ಇಲ್ಲ, ಅವನೆಲ್ಗೂ ಬರಲ್ಲ, ನೀನು ಬೇಕಾದ್ರೆ ಹೊರಡು. ನಾನೊಬ್ಬಳೇ ಹೋಗ್ಬೇಕಾ? ಹೋಗಂತ ಹೇಳ್ತಿರಲ್ಲ, ಬನ್ನಿರಿ ನೀವು. ಅವ್ನು ಬರಲಿಲ್ಲ ಅಂದರೆ ನಾವು ಬಸ್ಸಲ್ಲಿ ಹೋಗೋಣ. ನಮಗೇನು ಬಸ್ ಗೊತ್ತಿಲ್ವಾ? ಹೋಗಿ ಬಸ್ಸಲ್ಲಿ ಹೋಗೋಕ್ಕೆ ಬರುತ್ತೆ, ಹೋಗೋಣ. ಅಲ್ಲಿ ನಮ್ಮ ಅಕ್ಕನೂ ಒಬ್ಬಳೇ ಇದ್ದಾಳೆ, ಎಷ್ಟು ದಿನ ಆಯಿತು. ಸ್ವಲ್ಪ ಸಮಾಧಾನ. ಯಾಕೆ ಇಷ್ಟು ಗಲಾಟೆ ಥರ ಮಾಡ್ಕೋತಿ ಎಲ್ಲ ಕಡೆನೂ? ಏನಾಯ್ತು ನಿನ್ನೆ? ಯಾಕೆ ಅಷ್ಟೊಂದು ಗಲಾಟೆ ಮಾಡ್ಕೊಂಡ್ರಿ ನೀವು? ಮೈಕೈ ನೋವಾಯ್ತಾ? ಅಯ್ಯೋ ಪಾಪ ಮುಳ್ಳ, ಏನು ಗೊತ್ತಿಲ್ಲ ಎಂತ ಮಾತಾಡ್ತೀನಿ ನೋಡು. ಅಲ್ಲ ಏನು ಅಯ್ಯಮ್ಮ ಅಂದರೆ ಭಾಳ ಸ್ಪೆಷಲ್ ಆಡ್ತಿಲ್ಲ ನೀನು. 2 ಸಲ ನೋಡಿದ್ದೀನಿ. ಆಯಮ್ಮ ಏನ ಕಿಸಿ ನಗಡೋದೇನು ನೀನು ನೋಡಿ, ನೀನು ನಗಡೋದೇನೋ, ಅಯ್ಯೋ ಕಣ್ಣಲ್ಲೇ ಸಿಗ್ನಲ್ ಮಾಡೋದೇನೋ. ಇಂಥ ವಯಸ್ಸಲ್ಲಿ ಬೇಕಾ ನಿನಗೆ ಇವೆಲ್ಲ ದರಿದ್ರ? ಏಸ್ಗೆ ಭಾಳ ನಿಂದೊಂಥರ ಮುಂಚಿಂದನೂ ಹಿಂಗೆ ಆಯ್ತು ನಿಂದು. ಅಯ್ಯಮ್ಮ, ನಾನೇನಮ್ಮ ಮಾಡಿದ್ದೀನಿ? ನಿನ್ನ ಕಟ್ಕೊಂಡಾಗ್ಲಿಂದನೂ ನಿನ್ನೊಟ್ಟಿಗೆ ಜೀವನ ಬಂದಿದ್ದೀನಿ ಇಷ್ಟು ವರ್ಷನೂ. ನನಗೆ ಹಿಂಗೆ ಹೇಳಿದ್ರೆ ಹೆಂಗೆ ಹೇಳಿ ನೀನು? ನಾನೇನು ಮಾಡಿದೆ? ಆಯಮ್ಮನಷ್ಟಕ್ಕೆ ಆಯಮ್ಮ ಇದೆ, ನನ್ನಷ್ಟಕ್ಕೆ ನಾನಿದ್ದೀನಿ. ಹೌದು, ನೀನೇನೂ ಮಾಡಿಲ್ಲ ಇಷ್ಟು ವರ್ಷ. ನಾನು ಗೊತ್ತಿಲ್ದಿರೋದಾ? ಅಲ್ಲಿ ಏನೇನೇನು ಮಾಡಿದ್ದೆ ಮೈಸೂರಲ್ಲಿ, KR ನಗರದಲ್ಲಿ? ನಂದು ಏನು ಗೊತ್ತಿಲ್ಲ ಅಂತ ಅನ್ಕೋಬೇಡ. ನೋಡಿ ನಿನ್ನ ಸಾಹಸ ಬೇಡ ಅಂತ ನಾವು ಸುಮ್ಮನಾಗಿರೋದು, ನಾನು ನನ್ನ ಅಕ್ಕ ನನ್ನಷ್ಟಕ್ಕೆ. ಇಲ್ಲಿ ನೋಡಿದ್ರೆ ಊರಿಗೆ ಬಂದು ಅದನ್ನೇ ಕತೆ ಮಾಡ್ಕೊಂಡು ಕೂತಿದ್ದೆ ನೀನು. ನಾನು ಎಷ್ಟು ಶ್ರೀಮಂತಿಕೆಯಲ್ಲಿದ್ದೆ, ರಾಣಿ ಥರ ಸಾಕಿದ್ರೆ ನಮ್ಮಪ್ಪ. ಎಲ್ಲ ಗುಡಿಸ್ಕೊಂಡಂತರ ಮಾಡಿಬಿಟ್ಟಿಯಲ್ಲ. ಈಗ ನೋಡು, ಕಂಡ್ಕೊಂಡವತ್ರೆಲ್ಲ ನಾನು ಹೇಳಿಸ್ಕೋಬೇಕು. ನಾನು ಒಂಥರ ಮಹಾರಾಣಿ ಥರ ಲೆವೆಲ್ ಗೊತ್ತಾ ನಂದು. ಇವುಗಳ ಹತ್ರ ಎಲ್ಲ ಕಾಂಚಿ ಪಿಂಚಿಗಳ ಹತ್ರ ಎಲ್ಲ ನಾನು ಮಾತಾಡ್ಸ್ಕೋಬೇಕಾಯ್ತಲ್ಲ. ನಿನ್ನ ಬುದ್ಧಿ ಸರಿ ಇದ್ದಿದ್ರೆ ನಾನು ಯಾಕೆ ಹೇಳಿಸ್ಕೋಬೇಕಿತ್ತು ಇವ್ರ ಹತ್ರ ಎಲ್ಲ? ಈಗಲೂ ನೀನು ರಾಣಿನೇ. ಯಾರು ಹೇಳಿದ್ರು ನಮ್ಮ ಲಚ್ಚಿ ರಾಣಿ ಅಲ್ಲ ಅಂತ? ಅದಕ್ಕೆ ಲಕ್ಷ್ಮಿ ಅಂತ ಹೆಸರು ತಕ್ಕಂತೆ. ಆಹಾ, ಎಷ್ಟು ಚೆನ್ನಾಗಿದೆ ನೋಡು ಸೀರೆ. ಎಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡಿದ್ದಿ. ನಾನು ಚಿನ್ನದ ಬಾರ್ಡರ್ ಲಂಗದವಣೆ ಹಾಕೋತಾ ಇದ್ದೆ ಗೊತ್ತಾ ನಿನಗೆ? ಹಾಗೇನೆ ಚಿನ್ನದ ಬಾರ್ಡರ್ ಸೀರೆ ಉಟ್ಕೋಬೇಕು ಅಂದ್ಕೊಂಡಿದ್ದೆ ಮದುವೆ ಆದ್ರ ಮೇಲೆ. ಹೋಗಿ ಕೆಲಸದವ್ರನ್ನ ಮದುವೆ ಆದರೆ ಇನ್ನೇನಾಗುತ್ತೆ? ನಮ್ಮ ಅಪ್ಪಂಗೂ ಬುದ್ಧಿ ಇರಲಿಲ್ಲ. ಅದಕ್ಕೆ ತಾನೇ ಚೆನ್ನಾಗಿ ನೋಡ್ಕೊತಿದ್ದೀನಿ ತಾನೇ. ಏನು ಕಮ್ಮಿ ಮಾಡಿದ್ದೀನಿ ನಿನಗೆ? ಅದೇನೇ ಕಮ್ಮಿ ಮಾಡಿಲ್ಲ, ಎಲ್ಲ ಜಾಸ್ತಿನೇ ಮಾಡಿದ್ದೆ. ಬರೋದನ್ನೆಲ್ಲ ಹರಾಜು ಮಾಡ್ಕೊಂಡು ನಮ್ಮ ಬೀದಿಗೆ ತಂದು ಇಟ್ಟಿದ್ಯಲ್ಲ. ಮೇಲ್ಗೆ ಇಲ್ಲಿ ಬಂದು ಇದು ಬೇರೆ, ಈ ಚಟಗಳು ಬೇರೆ. ಈ ವೇಷ ನೋಡಿನೇ ಮುದುಕಿಯಾದೆ ನಾನು ಅಲ್ಲ. ನಮಗೆಲ್ಲ ಒಂಥರ ಐಸ್ ಕ್ರೀಮು. ಅವಳು ಹಲ್ಬಿಡ್ಕಿ, ಅವಳಿಗೇನಕ್ಕೆ ಚೆನ್ನಾಗಿರೋದು ಬೇರೆ ಥರ ಐಸ್ ಕ್ರೀಮ್ ಕೊಡಿಸ್ದೆ ನೀನು? ಅಯ್ಯೋ, ಅಯ್ಯಮ್ಮ ಕೊಡುವಾಗ ಸಿಕ್ಕಿದ್ದೆ ಅದು, ಅದಕ್ಕೆ ಕೊಟ್ಟೆ ಅಷ್ಟೇನೆ. ನನಗೇನು ಗೊತ್ತಾಗಲ್ಲ ಅನ್ಕೊಬಿಟ್ಟಿದ್ಯಲ್ಲ. ನನಗೇನು ಗೊತ್ತಾಗಲ್ಲ. ಇವತ್ತಿನಿಂದ ನೋಡ್ತಿದ್ದೀನಿ ನಾನು. ಅಯ್ಯೋ, ಯಾವ ಒಂಚೂರು ಚೆನ್ನಾಗಿ ತೆಳ್ಳಗೆ ಬೆಳ್ಳಗಿರೋರು ಆಂಟಿರು ಸಿಕ್ಕರು ನಡೆಯುತ್ತೆ, ಮುದುಕಿರು ಸಿಕ್ಕರು ನಡೆಯುತ್ತೆ. ನಿನಗೆ ನಿನ್ನ ಬಣ್ಣ ಎಲ್ಲ ಬಯಲು ಮಾಡ್ತೀನಿ ನೋಡೋಳು ಇದ್ರ ಕಡೆ ಹೋಗಿ. ಎಲ್ಲಿ ಬಂದ್ರೂ ಶುರು ಮಾಡ್ಕೊಬಿಡ್ತಿ. ನೆಮ್ಮದಿಯಾಗಿದ್ದೆ ಇಷ್ಟು ದಿನ, ಶುರು ಆಯ್ತು ಇಲ್ಲಿ ಬರ್ತಿದ್ದಂಗೆ. ಏನಕ್ಕೆ ಬರಕ್ಕೆ ಹೋದೆ ನೀನು? ಇಲ್ಲ, ಬರಲಿಲ್ಲ ಅಂತಿದ್ರೆ ಇನ್ನು ನಿನ್ನ ಕೃಷ್ಣಲೀಲೆ ಮುಂದುವರ್ಸ್ಕೊಂಡಿರ್ಬೋದಾಗಿತ್ತಲ್ಲ ಮುದುಕಿಯೊಟ್ಟಿಗೆ. ಅಲ್ಲುದಿಸ್ಬಿಡ್ತೀನಿ ಕತ್ತೆ ರಂಡೆ. ಥೂ.
ಎಲ್ಲ ಮೂಡೆಲ್ಲ ಹಾಳು ಮಾಡಿಬಿಟ್ಲು. ನೆಮ್ಮದಿಯಾಗಿದ್ದೆ ಸ್ವಲ್ಪ ದಿವಸದಿಂದ. ಸೊಂಟ ಮುದ್ಬಿಡ್ತೀನಿ ನಿಂದು. ಏನು ಖರ ಬಂದೇನೋ ದರಿದ್ರ. ನಾನಲ್ಲಪ್ಪ ದರಿದ್ರ, ನಾನು ರಾಣಿ ನೀನೇ ದರಿದ್ರ. ಯಾವಾಗ ಬಂದು ತಾಳಿ ಕಟ್ಟಿದ್ಯೋ ಏನೋ, ಒಂದೊಂದೇ ಎಲ್ಲದೂ ಹೋಯ್ತು ನಂದು. ಮತ್ತೆ ಮಾತಾಡೋಕ್ಕೆ ಬೇರೆ ಬರ್ತಾನೆ, ಮಾತಾಡೋಕ್ಕೆ. ನಿನ್ನ ಮೇಲೆ ಇಲ್ಲೇ ಇರ್ತೀನಿ, ಬರಲ್ಲ ಬೆಂಗಳೂರಿಗೆ. ಏನು ಮಾಡ್ತೀವಿ ಮಾಡ್ಕೊ. ಇನ್ಯಾವತ್ತೂ ನಾನು ಬೆಂಗಳೂರು ಕಡೆ ತಲೆ ಹಾಕೋ ಮಲ್ಗಲ್ಲ. ಆರಾಮಾಗಿದೆ ಇಲ್ಲಿ, ನಾನು ಇಲ್ಲೇ ಇರ್ತೀನಿ. ಇನ್ನು ನೀನು ಜಾಸ್ತಿ ಗಲಾಟೆ ಮಾಡಿದ್ರೆ ಆ ಮುದ್ದಕಿನೇ ಮದುವೆ ಆಗ್ತೀನಿ ನಾನು. ಅಯ್ಯೋ, ಮದುವೆ ಊರಿಗೂ ಬಂದುಬಿಟ್ರಾ? ಏನೋ ಸಣ್ಣ ಪುಟ್ಟದ ಇಷ್ಟು ದಿನ ಮಾಡ್ದಂಗೆ ಮಾಡ್ಕೊಂಡಿರ್ತೀರಿ ಅಂದರೆ ಮದುವೆ ಆಗೋಕ್ಕೆ ರೆಡಿಯಾಗಿಬಿಟ್ಟಿದ್ದೀರಾ ನೀವು. ಯಾರೇ ಬಿಡ್ತಾರೆ ನಿಮ್ಮನ್ನ ಇಲ್ಲಿರೋಕ್ಕೆ? ನಡೀರಿ, ಇವಾಗಲೇ ನಡೀರಿ ನೀವು. ಬರಲ್ಲ ನಾನು ಇಲ್ಲೇ ಇರೋದು. ನೀ ಏನು ಮಾಡ್ಕೋತೆ ಮಾಡ್ಕೊ. ಏನು 2 ಹೊತ್ತು ಊಟ ಹಾಕೋಕ್ಕೆ ಇವರೆಲ್ಲ ಏನು ಬೇಡ ಅಂತ ಹೇಳಲ್ಲ. ಆರಾಮಾಗಿದೆ, ಮನೇಲಿ ಬೇಕಾದಷ್ಟು ಜಾಗ ಇದ್ದಾವೆ. ಆರಾಮಾಗಿ ಇಲ್ಲೇ ಎಲ್ಲೋ ಒಂದು ಕಡೆ ಇರ್ತೀನಿ ನಾನು. ಬೇಡ ನಿಮ್ಮ ಸಾಹಸನೇ ಬೇಡ. ಎಂತ ಮಳ್ಳಿ ಇರಬೇಡ, ಹೆಂಗೆ ಬುಟ್ಟಿಗೆ ಹಾಕೋಬಿಟ್ಟಿದ್ದಾಳೆ. ಹೋ, ನಿಮಗೇನು ಹೇಸಿಗೆ ಆಗೋಲ್ವೇನ್ರಿ ಬೇರೆಯವ್ರ ಮನೇಲಿ ಇರೋಕ್ಕೆ? ಸುಮ್ಮನೆ ಬಿಟ್ಟಿಗಳು ತಿನ್ಕೊಂಡಿರೋಕ್ಕೆ. ಥೂ ಏನು ಅಸಹ್ಯ ಬುದ್ಧಿ ಕಲ್ತ್ಬಿಟ್ಟಿದ್ದೀರಿ ನೀವು. ಆ ಅಮ್ಮ ಏನು ಎಷ್ಟು ದಿನ ಇಲ್ಲೇನೆ, ಅವಳು ಬಿಟ್ಟು ನೀವು ಬಿಟ್ಟು. ಸರಿ ಆಯ್ತು ಬಿಡಿ ಜೋಡಿ. ಹಲ್ಲು ದುರ್ಸ್ಬಿಡ್ತೀನಿ ಅಷ್ಟೇ, ಹಲ್ಲು ದುರ್ಸ್ತೀನಿ. ಆ ಅಮ್ಮಂಗೆ ಮನೆ ಇದೆ, ಹೋಗುತ್ತದು. ಏನೋ 4 ದಿನಕ್ಕೆ ಬಂದಿದೆ, ಎಲ್ಲರೂ ಇದ್ದೀವಿ ಅಂತ ಖುಷಿಯಾಗಿ ಅದು ಇದೆ ಪಾಪ, ಒಂದೇ ಮನೇಲಿರೋ ಬದಲು. ಅದ್ರ ಬಗ್ಗೆ ಮಾತಾಡ್ತಿಲ್ಲ ನೀನು, ಬಾಯಿಗೆ ಹುಳ ಬೀಳಕ್ಕೆ. ನಾನೇನು ಬಿಟ್ಟಿರಲ್ಲ ಇಲ್ಲಿ, ಬೇಕಾದಷ್ಟು ಕೆಲಸ ಇರ್ತಾವೆ ಇಲ್ಲಿ ಮನೆ ಹತ್ರ ಮಾಡೋಕ್ಕೆ. ನಾನೇನೋ ಮಾಡ್ಕೊಂಡಿರ್ತೀನಿ ವಯಸ್ಸಾದ ಕಾಲದಲ್ಲಿ. ನನಗೂ ಬೇಜಾರಾಗಿದೆ ಅಲ್ಲಿ, ನಾನು ಇಲ್ಲೇ ಇರೋನು. ಆದಂಗೆ ಆಗ್ಬಿಡ್ಲಿ, ಸುಬ್ಬಪ್ಪನ ಮನೆಯಲ್ಲೇ ಇರೋನು. ರೀ, ತಲೆಗಿಲೆ ಕೆಟ್ಟಿದ್ಯಾ ಏನು ನಿಮಗೆ? ಥೂ, ಬೇರೆಯವ್ರ ಮನೇಲಿ ಕಾಲು ಕಸಾಗಿರೋ ಬದಲು ನಮ್ಮ ಮನೇಲಿ ಗುಡಿಸ್ಲಾದ್ರೂ ಸರಿ, ಗಂಜಿ ತಿನ್ಕೊ ಬದುಕಬೇಕು. ಈಗಿರೋದೇನು, ಈಗ ಬೆಂಗಳೂರಲ್ಲಿರೋದೇನು ಬಿಟ್ಟು ಅಲ್ವಾ? ನಿಮ್ಮ ಅಕ್ಕನ ಮನೇಲಿ ಇದ್ದಿ ನೀನು, ನಿಮ್ಮ ಅಕ್ಕನ ಮಗ, ಅದು ಬಿಟ್ಟು ಅಲ್ವಾ? ಸ್ವಾಭಿಮಾನ ಇದ್ದರೆ ನಮ್ಮದೇ ಮನೇಲಿರಬೇಕು. ನಮ್ಮ ಹಳ್ಳಿ ಮನೆಗೆ ವಾಪಸ್ ಹೋಗೋಣ ಬಾ. ಬೆಂಗಳೂರಲ್ಲಿ ಇದು ಬೇಕು ನಿನಗೆ, ಅಲ್ಲೇ ಜೀವನ ಬೇಕು ಅಂದ್ಬಿಟ್ಟು ಅಲ್ಲೇ ಹೋಗಿರ್ತಿ. ಎಷ್ಟು ವರ್ಷದಿಂದ ಅಲ್ಲೇ ಇದ್ದಿ. ನಿಮ್ಮ ಅಕ್ಕನ ಮನೇಲಿ ಇರೋದು ಬಿಟ್ಟು ಅಲ್ವಾ? ಬಂಡು ಬದುಕು. ಥೂ, ಇಲ್ಲಾದ್ರೆ ನಾನು ಅದು ಇದು ಕೆಲಸ ಮಾಡ್ಕೊಂಡಿರ್ತೀನಿ. ಕೋಳಿ ಗುಡು ಬಿಡೋದಿರುತ್ತೆ, ಕಾಯಿ ಹೆಕ್ಕೊ ಬರೋದಿರುತ್ತೆ, ಗದ್ದೆ ಕಡೆ ಹೋಗೋದಿರುತ್ತೆ. ಇಲ್ಲಿ ಮಕ್ಕಳಿಗೆ ಏನಾದರೂ ಓದಿಸ್ಕೊಂಡಿರ್ತೀನಿ. ಚೂರು ಪಾರು ಅಡುಗೆ ಮನೇಲಿ ಕೆಲಸ ಮಾಡಿಕೊಡ್ತೀನಿ, ತರಕಾರಿ ಹಚ್ಕೊಡ್ತೀನಿ. ಎಷ್ಟು ಬೇಕಾದಷ್ಟು ಆಯ್ತು, ನಾನೇನು ಬಿಟ್ಟಿರಲಿಲ್ಲ ಗೊತ್ತಾಯ್ತಾ? ನೀನೇ ಬಿಟ್ಟು ತಟ್ಟೆ ನಿಂದು ನಿಮ್ಮ ಅಕ್ಕನ ಮನೇಲಿ. ನನಗೂ ಸಾಕಾಗೋಗಿದೆ, ನಾನು ಬರಲ್ಲ ಇನ್ನಲ್ಲಿಗೆ. ಅಂದರೆ ಒಟ್ಟಲ್ಲಿ ನೀವು ಇಲ್ಲೇ ಇರ್ತೀರಿ ಅಂತಾಯ್ತು. ಆಮೇಲೆ ಮುಂದೆ ಅವಳನ್ನೇ ಮದುವೆ ಆಗ್ಬಿಡ್ತೀರಲ್ಲ? ಮುಂದೆ ಯಾಕೆ, ಇನ್ನೊಂದು 2 ವಾರದಲ್ಲೇ ಆಗ್ತೀನಿ. ಏನು ಮಾಡ್ತೀಯ? ಹೋಗ್, ಮದುವೆನೂ ಆಗ್ತೀನಿ, ಹನಿಮೂನ್ಗೂ ಹೋಗ್ತೀನಿ. ಏನು ಮಾಡ್ಕೊ ಹೋಗ್. ರೀ ಏನ್ರಿ? ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ಊರು ಪೂರ ಗುಲ್ಲಂತೆ, ಆಹಾ ಆಹಾ. ಅಯ್ಯೋ, ಇವ್ರಿಗೆ ಎಲ್ಲಿಂದ ಇಷ್ಟು ಧೈರ್ಯ ಬಂದ್ಬಿಡ್ತು ನನ್ನ ಎದುರಿಗೆ ಈ ಥರ ಎಲ್ಲ ಮಾತಾಡೋಕ್ಕೆ? ಕತೆ ಬೇರೆಯೇ ಆಗಿದೆ ನೋಡ್ರಪ್ಪ. ಎಂಥ ಮಿಡ್ಕಲಾಡಿರಿದ್ದಾರೆ ಇವರು. ಈ ಮಟ್ಟಿಗೆ ಇವ್ರನ್ನ ಟ್ರೈನ್ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇವರಿಬ್ಬರ ಮಧ್ಯೆ ಏನೋ ಇದೆ. ಇವ್ರ ಮದುವೆ ಆಗೇ ಆಗ್ತಾರೆ. ಇನ್ನು ಇವ್ರನ್ನ ನಾನು ಬೈದು ಮಾಡಿ ನನ್ನ ಕಡೆ ಮಾಡ್ಕೊಳಕ್ಕಾಗಲ್ಲ, ನೈಸ್ ಮಾಡ್ಕೋಬೇಕು. ಏನರಪ್ಪ ಮತ್ತೆ ಎಲ್ಲ ಚೆನ್ನಾಗಿದ್ದೀರಾ? ವೀಡಿಯೋಗಳು ಇವಾಗ ಆದಷ್ಟು ಹಾಕ್ತಾಯಿದ್ದೀವಲ್ವಾ? ಖುಷಿನ ಎಲ್ಲರಿಗೂ? ನಮಗೂ ಯಾವಾಗ ವೀಡಿಯೋ ಹಾಕೋದು ಅನ್ನಂಗೆ ಆಗ್ಬಿಟ್ಟಿತ್ತಪ್ಪ. ನಾನು ಇವ್ರು ಎಲ್ಲಿ ಹೋದ್ರೆ ಏನೋ ನೋಡಬೇಕು, ಹೋಗ್ತೀನಿ. ನೀವು ಅಲ್ಲಿವರೆಗೆ ಲೈಕ್ ಮಾಡೋಕ್ಕೆ, ಶೇರ್ ಮಾಡೋಕ್ಕೆ, ಮತ್ತು ಹೊಸಬ್ರು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತು ವೀಡಿಯೋಸ್ನೆಲ್ಲ ಸ್ವಲ್ಪ ಫ್ರೆಂಡ್ಸಿಗೆ, ನಿಮ್ಮ ಬಂಧುಗಳಿಗೆಲ್ಲ ಕಳಿಸಿ. ಸಬ್ಸ್ಕ್ರೈಬರ್ಸೇ ಇಲ್ದಿರಂಗಾಗಿದೆ ಈ ನಡುವೆ, ಆಯಿತಾ?